ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಕೊರಗಜ್ಜನ ಕೋಲದಲ್ಲಿ ನಡೆಯಿತು ಪವಾಡ. ಮುಸ್ಲಿಂ ಮಹಿಳೆಗೆ ಬಂದ ಕೊರಗಜ್ಜನ ಆವೇಶ. ಕರಾವಳಿಯ ಕರಿಯಜ್ಜನಿಂದ ಮುಸ್ಲಿಂ ಮಹಿಳೆಗೆ ಅಭಯ. ಸೂರಿಕುಮೇರುವಿನಲ್ಲಿ ಮಗುಚಿ ಬಿದ್ದಿದ್ದ ಗ್ಯಾಸ್ ಟ್ಯಾಂಕರ್. ಕ್ರೇನ್ ಬಳಸಿ ಟ್ಯಾಂಕರ್ ಬದಿಗೆ ಸರಿಸುವ ಕಾರ್ಯ. ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಅಧಿಕಾರಿಗಳು. ಬಿಟ್ಟು ಬಿಡದೆ ಕಾಡುತ್ತಿದೆ ಚಿರತೆ. ಮೇಯಲು ಬಿಟ್ಟಿದ್ದ ದನವನ್ನ ಬಲಿ ಪಡೆದ ಚೀತಾ. ವೇಣೂರು ಗ್ರಾಮಸ್ಥರಲ್ಲಿ ಮತ್ತೆ ಶುರುವಾಯಿತು ಆತಂಕ.